ಸ್ವಂತ ಮನೆ ಅನ್ನೋದು ಎಲ್ಲರಲ್ಲೂ ಇರುವ ಕನಸು. ಪುಟ್ಟೆ ಮನೆಯಾಗಿರಲಿ ದೊಡ್ಡ ಮನೆಯಾಗಿರಲಿ, ಆ ಮನೆಯಲ್ಲಿ ತನ್ನ ಜೀವಮಾನದಲ್ಲಿ ಎದುರಿಸಿದ ಕಷ್ಟ ಸುಖಗಳನ್ನು ಪ್ರತಿಫಲಿಸಬೇಕು ಎನ್ನುವ ಇಚ್ಛೆ ಎಲ್ಲರಲ್ಲೂ ಇರೋದು ಸಹಜವೇ. ಇಂತಹುದೇ ಯೋಚನೆಗಳೊಂದಿಗೆ ಮಂಗಳೂರಿನಲ್ಲೊಬ್ಬ ಕಾರ್ಟೂನಿಸ್ಟ್ ಚಿಕ್ಕದಾದ ಚೊಕ್ಕದಾದ ಹಂಚಿನ ಮನೆಯನ್ನು ಕಟ್ಟಿದ್ದು, ಮನೆಯ ಗೋಡೆಯ ತುಂಬ ಚಿತ್ತಾಕರ್ಷಕ ಕಾರ್ಟೂನ್ ಬಿಡಿಸಿ ಗಮನ ಸೆಳೆದಿದ್ದಾರೆ. ನಗರದ ಶಕ್ತಿನಗರದಲ್ಲಿರುವ ಈ ಮನೆಯ ವರಾಂಡ ಹೊಕ್ಕುವಾಗಲೇ ನಮಗೆ ಸಣ್ಣದಾದ ಗೇಟ್ನಲ್ಲಿ ಕಾರ್ಟೂನ್ ನೆಸ್ಟ್ ಎಂಬ ಸ್ವಾಗತ ಕಮಾನು ಗಮನ ಸೆಳೆಯುವಂತೆ ಮಾಡುತ್ತದೆ. ಜಗಲಿ ಹೊಂದಿರುವ ಮನೆಯ ಮುಂಭಾಗ 2 ಬೃಹತ್ ಕಂಬಗಳು, ಮುಂಭಾಗದ ಗೋಡೆಯಲ್ಲಿ ಬರೆದಿರುವ ನಾಯಿ, ಕಂಬಳ ಓಟ ಹಾಗೂ ಅಜ್ಜಿ ಮೊಮ್ಮಗುವಿನ ಸಂಭಾಷಣೆಯ ಕಾರ್ಟೂನ್ ಕರಾವಳಿಯ ಪಕ್ಕ ಹಳ್ಳಿ ಸೊಗಡಿನ ಮನೆಯನ್ನು ನೆನಪಿಸುತ್ತದೆ. ಮನೆಯೊಳಗೆ ಹೊಕ್ಕುವಾಗಲೇ ಬೃಹತ್ ಡೈನೋಸರ್ ಕಾರ್ಟೂನ್ ನಮ್ಮನ್ನು ಸ್ವಾಗತಿಸುತ್ತದೆ. ಹಾಗೆಯೇ ಸ್ವಾಗತಕಾರಿಣಿಯರ ಕಾರ್ಟೂನ್, ಸ್ವಿಚ್ ಬೋರ್ಡ್ ಇರುವಲ್ಲೆಲ್ಲ ಬೆಕ್ಕುಗಳ ಕಾರ್ಟೂನ್, ಕನ್ನಡಿಗೆ ಪಲ್ಲಕ್ಕಿಯ ಕಾರ್ಟೂನ್, ಟಿವಿಗೆ ಸುತ್ತಿಗೆಯಿಂದ ಬಡಿಯುವ ವ್ಯಕ್ತಿಯ ಕಾರ್ಟೂನ್, ಅಡುಗೆ ಕೋಣೆಯಲ್ಲಿ ಮೀನು ಮಾರುವ ಮಹಿಳೆಯರು, ಬೆಕ್ಕು ಮೀನು ಕದಿಯುವ ಕಾರ್ಟೂನ್, ಬೆಡ್ರೂಮ್ನಲ್ಲಿ ಚಂದಿರನನ್ನೇರಿ ಕನಸು ಕಾಣುವ ಕಾರ್ಟೂನ್, ಹೀಗೆ ವೈವಿಧ್ಯಮಯ ಕಾರ್ಟೂನ್ಗಳು ಈ ಮನೆಯ ಗೋಡೆಗಳಲ್ಲಿ ರಾರಾಜಿಸುತ್ತಿದೆ. ಅಂದಹಾಗೆ ಪ್ರಖ್ಯಾತ ಕಾರ್ಟೂನಿಸ್ಟ್ ಪ್ರಕಾಶ್ ಶೆಟ್ಟಿಯವರೇ ಈ ಚಿತ್ರ ಬಿಡಿಸಿದವರು. ನಿವೃತ್ತರಾದ ಬಳಿಕ ಬೆಂಗಳೂರಿನಿಂದ ತಮ್ಮ ಸ್ವಂತ ಊರಿಗೆ ಬಂದಿರುವ ಅವರು ಶಕ್ತಿನಗರದಲ್ಲಿ ಈ ಮನೆಯನ್ನು ನಿರ್ಮಿಸಿದ್ದಾರೆ. ತಮ್ಮ ಮನೆ ವಿಭಿನ್ನವಾಗಿ ಇರಬೇಕೆಂದು ಅವರು ಗೋಡೆಗಳ ಪೂರ್ತಿ ಕಾರ್ಟೂನ್ ಬಿಡಿಸಿದ್ದಾರೆ. ಇದು ಬರಿಯ ಕಾರ್ಟೂನ್ ಆಗದೆ, ಪ್ರಕಾಶ್ ಶೆಟ್ಟಿಯವರು ತಮ್ಮ 50 ವರ್ಷದ ಕಾರ್ಟೂನ್ ಜೀವನದಲ್ಲಿ ಇಷ್ಟ ಕಷ್ಟ ಪ್ರೀತಿ ಪಾತ್ರರು ಜೀವನದ ಆಗುಹೋಗುಗಳು ಎಲ್ಲವನ್ನ ಗೋಡೆಯ ತುಂಬ ಕಾರ್ಟೂನ್ಗಳ ಮೂಲಕ ಕಲ್ಪನೆಗೆ ಇಳಿಸಿದ್ದಾರೆ. ಆದ್ದರಿಂದ ಒಂದೊಂದು ಕಾರ್ಟೂನ್ಗಳ ಬಗ್ಗೆ ಅವರು ಸಾಕಷ್ಟು ಹೊತ್ತು ಮಾತನಾಡುತ್ತಾರೆ. ಮತ್ತೆ ಅಲ್ಲಿ ದಂಡೆ ಇದೆ. ಇಲ್ಲಿ ಹೇಗೆ ಕಾರ್ಟೂನ್ಸ್ಗಳೆಲ್ಲ ಬ್ಲೆಂಡ್ ಆಗಿದೆ ಅಂತ, ಅಲ್ಲಿ ಜಗಲಿ ಮೇಲೆ ಅಜ್ಜ ಕೂತಿರ್ತಾನೆ, ಜಗಲಿ ಅಲ್ಲ, ಅಲ್ಲಿ ದಂಡೆ ಇದೆ, ಆ ಕಡೆ ಇನ್ನೊಂದು ದಂಡೆಯಲ್ಲಿ ಹಚ್ಚಿದ್ದಾರೆ. ಅದನ್ನ ಆ ಥರ ಚಿತ್ರಿಸಿದೆ. ಬಂದವರು ಇದನ್ನು ಕಾರ್ಟೂನು ಇರುವಂಥದ್ದು ಅದರಲ್ಲಿ ಬ್ಲೆಂಡ್ ಆಗಬೇಕು. ಇದನ್ನು ನೋಡಿ ಹೀಗೆ ಎಂಜಾಯ್ ಮಾಡ್ತಾ ಇರ್ಬೇಕು. ಸೊ ಅಲ್ಲಿ ಅಜ್ಜನ ಜೊತೆ ಕೂತ್ಕೊಳ್ಬೇಕು, ಈ ಥರ.
ಕಟ್ಟಿದ್ದು ಸುಮ್ಮನೆ ಅಲ್ಲ, ಒಂದು ಉದ್ದೇಶ ಇಟ್ಕೊಂಡು ಕಟ್ಟಿದ್ದು. ಈ ಉದ್ದೇಶ ಅಂದರೆ ಈ ಸಾಮಾನ್ಯ ಮನೆಯನ್ನು ಒಂದು ಅಸಾಮಾನ್ಯ ಮಾಡಬೇಕು ಅಂತ ನನ್ನ ಆಸೆ. ಅಂದರೆ ಚಿಕ್ಕ ಮನೆ, ನನ್ನ ಬಜೆಟ್ನಲ್ಲಿ ಒಳಗೆ ಇರುವಂಥದ್ದು ಒಂದು ಚಿಕ್ಕ ಮನೆಯನ್ನು ಕಟ್ಟಿ ಅದನ್ನು ಒಂದು 4 ಜನ ನೋಡಬೇಕು, ಅಂದರೆ ಒಂದಿಷ್ಟು ಸೆಳೆತ ಇರಬೇಕು ಅಂತ ನನ್ನ ಒಂದು ಉದ್ದೇಶ ಆಗಿತ್ತು. ಆಗ ಯೋಚನೆ ಮಾಡಿದಾಗ ನನಗೆ ಸಿಕ್ಕಿದ ಒಂದು ಈ ಐಡಿಯಾ ಇದೆ, ಕಾರ್ಟೂನ್ ನೆಸ್ಟ್, ಕಾರ್ಟೂನ್ ಗೂಡು ಅನ್ಬೋದು. ನಾನು ಬೀಂಗ್ ಎ ಕಾರ್ಟೂನಿಸ್ಟ್, ನನಗೆ ಇದೊಂದು ಒಂದು ದೊಡ್ಡ ಪ್ರಯೋಗ ಅಂತ ಅನಿಸ್ತು. ನಾನು ನನ್ನ ಈಗ 2025ನಲ್ಲಿ ನಾನು 50 ವರ್ಷಗಳನ್ನು ಈ ಕಾರ್ಟೂನ್ ವೃತ್ತಿಯಲ್ಲೇ ಕಳೆದೆ. ಸೊ ಈ 50 ವರ್ಷಗಳ ಅವಧಿಯಲ್ಲಿ ಭಾಳಷ್ಟು ಪ್ರಯೋಗಗಳನ್ನು ಮಾಡಿದ್ದೇನೆ. ಅಂದರೆ ಕ್ಯಾರಿಕೇಚರು, ಕಾರ್ಟೂನು, ಇಲಸ್ಟ್ರೇಷನು, ಆಮೇಲೆ ಕಂಪ್ಯೂಟರ್ ಬಂದ ಮೇಲೆ ಫೋಟೋಶಾಪ್ನಲ್ಲಿ ಮಾಡುವಂಥದ್ದು, ಇದೆಲ್ಲ ಹೀಗೆ ಭಾಳಷ್ಟು. ನಾನು ಅನೇಕ ಮ್ಯಾಗಝಿನ್ಗಳಲ್ಲಿ ಕೆಲಸ ಮಾಡಿರೋದ್ರಿಂದ, ದಿನಪತ್ರಿಕೆಗಳಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಅಂಥ ಒಂದು ಅವಕಾಶಗಳು ಸಿಗ್ತಾಯಿತ್ತು. ನನ್ನ ಅಂತಹ ಒಂದು ಪ್ರಯೋಗಗಳಲ್ಲಿ ಕ್ಯಾರಿಕೇಚರು ಮಾಡಿದೆ, ಕ್ಯಾರಿಕೇಚರ್ ಈವೆಂಟ್ಸ್ಗಳನ್ನು ಶುರು ಮಾಡಿದೆ, ಸ್ಪಾಟ್ ಕ್ಯಾರಿಕೇಚರಿಂಗ್ ಅಂತ ಒಂದು ಕಲ್ಪನೆಯನ್ನು ಬೆಳೆಸಿದೆ. ಇದು ನಾನು ಇದನ್ನು ಜನರಿಗೆ ತಲುಪಿಸುವ ಒಂದು ತರಾತುರಿಯಲ್ಲಿ ನಾನು ಅದೊಂದು ದೊಡ್ಡ ಸಾಧನೆಯಾಗೇ ಹೋಯಿತು. ಸಾಧಾರಣ ಒಂದು 1.5 ಲಕ್ಷಕ್ಕಿಂತ ಮೊದಲು 1.5 ಲಕ್ಷಕ್ಕಿಂತ ಹೆಚ್ಚು ವ್ಯಂಗ್ಯ ಭಾವಚಿತ್ರಗಳನ್ನು ಮಾಡಿದ್ದೇನೆ. ವ್ಯಂಗ್ಯ ಭಾವಚಿತ್ರ ಕ್ಯಾರಿಕೇಚರ್ ಅಂತಾರೆ. ಇದು ಒಂದು ರೀತಿಯ ಪ್ರಯೋಗ. ನಾನು ಆರಂಭಿಸಿದಾಗ ಈ ಸ್ಪಾಟ್ ಕ್ಯಾರಿಕೇಚರಿಂಗ್ ಅಂತ ಏನೋ ಪರಿಕಲ್ಪನೆ ಇತ್ತಲ್ಲ, ಅದನ್ನು ಆರಂಭಿಸಿದಾಗ ಯಾರೂ ಈ ವೇದಿಕೆಯಲ್ಲಿ ಇರಲಿಲ್ಲ, ಯಾರೂ ಈ ಫೀಲ್ಡ್ನಿಗೆ ಬಂದಿರಲಿಲ್ಲ. ನಾನು ಇದನ್ನು ಪರ್ಫಾರ್ಮೆನ್ಸ್ ಆರ್ಟ್ ಥರ ಎಲ್ಲ ಕಡೆ ಮಾಡ್ತಾ ಬಂದೆ. ಇದು ಒಂದು ರೀತಿಯ ನನ್ನ ಒಂದು ಕಾಲಘಟ್ಟ ನಂತರ ಈಗ ಈ ಒಂದು ಹೊಸ ಪ್ರಯೋಗಕ್ಕೆ ಇಳಿದೆ. ಇದು ಗೋಡೆ ಮೇಲೆ, ನನ್ನದೇ ಮನೆಯನ್ನು ಗೋಡೆ ಮೇಲೆ ಹೇಗೆ ಪರಿವರ್ತಿಸ್ಬೋದು ಅದನ್ನು ಕಾರ್ಟೂನ್. ನಾನು ಇಲ್ಲಿವರೆಗೆ ಕಾರ್ಟೂನಿಸ್ಟ್ ಆಗಿದ್ದೆ, ಈಗ ಕಾರ್ಟೂನ್ ನೆಸ್ಟ್ ಆಗಿ ನಾನು ಒಂದಿಷ್ಟು ಇದರ ಕೆಲಸ ಮಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಈ ಮನೆ ರಸ್ತೆ ಬದಿಯಲ್ಲಿಯೇ ಇದ್ದು ದಾರಿಹೊಕ್ಕರು ಈ ಮನೆಯತ್ತ ಒಮ್ಮೆ ದೃಷ್ಟಿ ಹಾಯಿಸಿಯೇ ಹೋಗುವಷ್ಟು ಆಕರ್ಷಕವಾಗಿ ಈ ಮನೆ ಇದೆ. ಈ ಮನೆಯಲ್ಲಿರುವ ಎಲ್ಲ ಕಾರ್ಟೂನ್ಗಳು ಒಂದೊಂದು ಕಥೆಯನ್ನು ಹೇಳುತ್ತಿದ್ದು, ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಕಾರ್ಟೂನ್ಗಳ ಒಳಾರ್ಥವು ತಿಳಿದುಬರುತ್ತದೆ. ದೇಶದ ವಿವಿಧ ಪತ್ರಿಕೆಗಳಲ್ಲಿ ಕೆಲಸ ನಿರ್ವಹಿಸಿ ಅನುಭವವಿರುವ ಪ್ರಕಾಶ್ ಶೆಟ್ಟಿ ತಮ್ಮ ವೃತ್ತಿ ಜೀವನದಲ್ಲಿ ಪಡೆದ ಅನುಭವಗಳನ್ನು ಕಾರ್ಟೂನ್ಗಳ ಮೂಲಕ ಮೂರ್ತ ರೂಪಕ್ಕೆ ಇಳಿಸಿದ್ದಾರೆ. ಮನೆಯ ಹೊರಗೂ ವಿಶಿಷ್ಟವಾದ ಕೈತೋಟವನ್ನು ಸಿದ್ಧಪಡಿಸುತ್ತಿದ್ದು, ಕಡಿಮೆ ಹಣ ವಿನಿಯೋಗಿಸಿ ಸುಂದರ ಆಕರ್ಷಣೀಯ ಮನೆ ನಿರ್ಮಿಸಬಹುದು ಅನ್ನೋದನ್ನು ಪ್ರಕಾಶ್ ಶೆಟ್ಟಿ ತೋರಿಸಿಕೊಟ್ಟಿದ್ದಾರೆ.